ನಗರದ ವ್ಯಾಪ್ತಿಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 73ರ ಬಿಕ್ಕರ್ನಕಟ್ಟೆ ಮೇಲ್ಸೇತುವೆಯ ಸರ್ವಿಸ್ ರಸ್ತೆ ತ್ಯಾಜ್ಯ ಸುರಿಯುವ ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತನೆಗೊಂಡಿದೆ. ಅಸಮರ್ಪಕ ನಿರ್ವಹಣೆಯಿಂದ ರಸ್ತೆಯಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಸಮಸ್ಯೆಯಾಗ್ತಾ ಇದ್ದು, ನಡೆದಾಡಿಕೊಂಡು ಹೋಗುವವರು ಮೂಗು ಮುಚ್ಚಿ ಹೋಗುವಂತಾಗಿದೆ. ಹಲವು ಸಮಯದಿಂದ ರಸ್ತೆ ಇಡೀ ತ್ಯಾಜ್ಯ ಎಸೆಯುವ ತಾಣವಾಗಿದ್ದು, ಪಾಲಿಕೆಯ ವಾರ್ಡ್ ಕಾರ್ಮಿಕರು ತೆರವುಗೊಳಿಸಿದ್ರೂ ಮತ್ತೆ ಮತ್ತೆ ಬಂದು ತ್ಯಾಜ್ಯ ಬೀಳ್ತಾ ಇದೆ. ಕೆಲವು ಕಡೆಗಳಲ್ಲಿ ಅರ್ಧ ರಸ್ತೆಯವರೆಗೂ ತ್ಯಾಜ್ಯ ವ್ಯಾಪಿಸಿರುತ್ತದೆ. ಕಾಗದಗಳು, ಪ್ಲಾಸ್ಟಿಕ್ಗಳು, ತ್ಯಾಜ್ಯ ವಸ್ತುಗಳು ರಸ್ತೆಯಲ್ಲೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಪ್ರಸ್ತುತ ಮಳೆಯೂ ಸುರಿತಾ ಇರೋದ್ರಿಂದ ತ್ಯಾಜ್ಯದ ಕೊಳೆತ ನೀರು ಕೂಡ ರಸ್ತೆಯಲ್ಲೇ ಹರಿಯುತ್ತಿರುತ್ತದೆ. ಕೊಳೆಯದ ತ್ಯಾಜ್ಯಗಳೆಲ್ಲವೂ ಹೊಲಸಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿಯೂ ಉಂಟಾಗಿದೆ. ಇನ್ನು ರಸ್ತೆಯ ಉದ್ದಕ್ಕೂ ಸುಮಾರು 50 ಮೀಟರ್ನಷ್ಟು ದೂರದವರೆಗೆ ತ್ಯಾಜ್ಯವನ್ನು ಎಸೆಯಲಾಗಿದೆ. ಬಿಕ್ಕರ್ನಕಟ್ಟೆ ನಗರದ ಪ್ರಮುಖ ಸ್ಥಳವಾಗಿರೋದ್ರಿಂದ ನಿತ್ಯ ತ್ಯಾಜ್ಯ ವೀಕ್ಷಿಸುವಂತಹ ದೌರ್ಭಾಗ್ಯ ಇಲ್ಲಿನ ಜನರಿಗೆ ಒದಗಿದೆ. ನಗರದ ವಿವಿಧ ಹೋಟೆಲ್, ಅಂಗಡಿ, ಕಾಂಪ್ಲೆಕ್ಸ್ ಇತ್ಯಾದಿಗಳ ತ್ಯಾಜ್ಯವನ್ನ ವಾಹನದಲ್ಲಿ ತಂದು ರಾತ್ರಿ ವೇಳೆ ಎಸೆದು ಹೋಗುವಂತಹ ಸಾಧ್ಯತೆ ಇದೆ. ಇಲ್ಲಿರುವ ಬಹುತೇಕ ತ್ಯಾಜ್ಯ ದೊಡ್ಡ ಗೋಣಿ ಚೀಲಗಳು, ಕಪ್ಪು ಬಣ್ಣದ ಗಾರ್ಬೇಜ್ ಬ್ಯಾಗ್ಗಳಲ್ಲಿದ್ದು ಯಾರು ಎಸೆದಿರುವುದು ಅಂತ ಪತ್ತೆ ಹಚ್ಚಬೇಕಿದೆ. ಜೊತೆಗೆ ಸ್ಥಳೀಯ ನಾಗರಿಕರು ಕೂಡ ಇಲ್ಲಿ ಕಸ ಎಸಿತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು. ಪ್ರಸ್ತುತ ಬಿದ್ದಿರುವ ತ್ಯಾಜ್ಯವನ್ನ ತೆರವುಗೊಳಿಸುವುದು ಮಾತ್ರ ಅಲ್ಲದೆ ಮುಂದಕ್ಕೆ ಯಾರೂ ತ್ಯಾಜ್ಯ ಎಸೆಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯುವವರನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಎಂಸಿಸಿ ವತಿಯಿಂದ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ಇತ್ತೀಚೆಗೆ ನಾಪತ್ತೆಯಾಗಿವೆ. ಕಸ ಹಾಕದಂತೆ ಎಚ್ಚರಿಕೆ ನೀಡುವ ಬೋರ್ಡ್ಗಳು ಮಾತ್ರ ಅಲ್ಲಿ ಇವೆಯೇ ಹೊರತು ಪ್ರಸ್ತುತ ಕ್ಯಾಮೆರಾವೇ ಮಾಯವಾಗಿದೆ. ಇದು ತ್ಯಾಜ್ಯ ಎಸೆಯುವವರಿಗೆ ವರದಾನವಾಗಿ ಪರಿಣಮಿಸಿದೆ. ಬಿಕ್ಕರ್ನಕಟ್ಟೆ ರೈಲ್ವೆ ಓವರ್ ಬ್ರಿಡ್ಜ್ ಬಳಿ ದೀಪ ಇಲ್ಲದೆ ರಸ್ತೆ ಪೂರ್ತಿ ಕತ್ತಲೆಯ ವಾತಾವರಣವಿರುತ್ತೆ. ಇಂತಹ ಸ್ಥಳ ಕಂಡು ಹೈಮಾಸ್ ದೀಪ ಅಳವಡಿಸಿದ್ರೂ ಬೇರೆ ಕಡೆ ಬೆಳಕಿಲ್ಲ. ಹಗಲು ಹೊತ್ತಿನಲ್ಲಿ ವಾಹನಗಳು ಓಡಾಡೋದ್ರಿಂದ ತ್ಯಾಜ್ಯ ಎಸೆಯುವುದು ಸುಲಭವಲ್ಲ. ಹಾಗಾಗಿ ಬಹುತೇಕ ರಾತ್ರಿ ಅಥವಾ ಮುಂಜಾನೆ ವೇಳೆಯಲ್ಲಿ ತ್ಯಾಜ್ಯ ಎಸೆಯುವ ಸಾಧ್ಯತೆ ಇದೆ ಎನ್ನುತ್ತಾರೆ ಸ್ಥಳೀಯರು. ಇನ್ನು ಕೆಲವು ಮನೆ, ಪಿಜಿ, ಹಾಸ್ಟೆಲ್ಗಳಿಂದ ಊಟದ ಉಳಿಕೆ ಕಸವನ್ನ ಕೂಡ ತಂದು ಎಸೆದು ಹೋಗುವಂತಹ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ.